ಮತ್ತೆ ಅವರು ಮಾಡಿದ ಪುಣ್ಯವೇನೋ ಒಂದು 30 ವರ್ಷಗಳ ಬಳಿಕ ಆ ಒಂದು 9 ದಿವಸದ್ದು ಉತ್ಸವ ಮಾಡುವ ಯೋಗವನ್ನು ನನ್ನ ಪಾಲಿಗೆ ಆ ಮಾಲಿಂಗೇಶ್ವರ ಕರುಣಿಸಿದ್ದಾನೆ. ಅದಲ್ಲದೆ ಎಷ್ಟೋ ಕಾಲದ ಹಿಂದೆ ನಿಂತ ಬ್ರಹ್ಮರಥ ಮತ್ತೆ ಹೊಸ ಬ್ರಹ್ಮರಥ ಆಗುವಾಗ ಅದರ ಸಮರ್ಪಣೆಗೂ ದೇವರು ಹೊರುವಂತ ಯೋಗವನ್ನು ನನ್ನ ಪಾಲಿಗೆ ಆ ಮಾಲಿಂಗೇಶ್ವರ ಅನುಗ್ರಹಿಸಿದ್ದಾನೆ. ಜಯ ಜಯ ಶಂಕರ ಸಾಂಬ ಸದಾ ಶಿವ ಮಹಾಲಿಂಗೇಶನೇ. ನಮಸ್ಕಾರ ವೀಕ್ಷಕರೇ, ಹತ್ತೂರಿನ ಒಡೆಯ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಶುರುವಾಗಿದೆ. ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ಬ್ರಹ್ಮವಕರಾಗಿ ಸೇವೆ ಸಲ್ಲಿಸಿದವರು ಕುಕ್ಕಾಡಿ ತಂತ್ರಿಗಳು ಪ್ರೀತಂ ಪುತ್ತೂರು ಯಾರಿದ್ದಾರೆ. ನಮಸ್ಕಾರ ಪ್ರೀತಂ ಪುತ್ತೂರು. ನಮಸ್ಕಾರ. ನಿಮ್ಮ ಮತ್ತೆ ಮಾಲಿಂಗೇಶ್ವರ ದೇವರ ಒಂದು ಸಂಬಂಧ ಅಂದ್ರೆ ನಿಮ್ಮ ಫ್ಯಾಮಿಲಿಯವರು ಈ ದೇವಸ್ಥಾನಕ್ಕೆ ಯಾವಾಗ ಬಂದ್ರು ಅದರ ಬಗ್ಗೆ ಹೇಳಿದಾಗ. ಎಲ್ಲರಿಗೂ ಪುತ್ತೂರಿನ ಜಾತ್ರೋತ್ಸವದ ಶುಭಾಶಯಗಳು. ಪ್ರಶ್ನೆ ಚಿಂತನೆ ಹಾಗೂ ಮನುಷ್ಯನ ಗೊತ್ತು ಪ್ರಕಾರವಾಗಿ ಮಾಲಿಂಗೇಶ್ವರ ಇಲ್ಲಿ ಬಂದು ಸುಮಾರು 800-820 ವರ್ಷಗಳೇ ಆಯ್ತು ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಈ ಒಂದು ಚರಿತ್ರಾ ಕಾಲದಲ್ಲಿ ಈ ದೇವಾಲಯ ಇಲ್ಲಿ ಬಂಗರಸನಿಂದ ಯಾವಾಗ ನಿರ್ಮಾಣಗೊಂಡು ಆ ಪರಿಪೂರ್ಣವಾದಂತಹ ಪುತ್ತೂರಿನ ಜನತೆಗೆ ಅನುಗ್ರಹಿಸ್ಲಿಕ್ಕಾಗಿ ಮಾಲಿಂಗೇಶ್ವರ ಇಲ್ಲಿ ನೆಲೆಯಾಗಿ ನಿಂತ ನಂತರ ಪುತ್ತೂರು ಸೀಮೆಯೇ ಒಂದು ರೀತಿಯ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಉತ್ತಮವಾದ ಜೀವನಕ್ಕೆ ನಾಂದಿಯಾಗಿಕೊಂಡು ಬಂದೆ. ಅಂತ ಒಂದು ಮಹಾಕ್ಷೇತ್ರದಲ್ಲಿ ನಮ್ಮ ಕುಟುಂಬ ಪರಂಪರೆಯವರಿಗೂ ಇಲ್ಲಿ ಒಂದು 5-6 ಉತ್ತಮ ರೀತಿಯ ಕುಟುಂಬ ಪರಂಪರೆಯನ್ನು ಬಂಗರಸ ಈ ಒಂದು ಕ್ಷೇತ್ರಕ್ಕೆ ಬೇರೆ ಬೇರೆ ವೃತ್ತಿ ಸಂಬಂಧವಾಗಿ ಕೊಟ್ಟು ಈ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಅಂದ್ರೆ ವೃತ್ತಿ ಕ್ಷೇತ್ರವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದರಲ್ಲಿ ಒಂದು ಪರಂಪರೆ ನಮ್ಮ ಪುತ್ತೂರಾಯ ಪರಂಪರೆ. ಮೂಲತಃವಾಗಿ ನಾವು ಉಡುಪಿಯ ಪುತ್ತೂರಿನವರಾಗಿದ್ದರೂ ಮಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆಗೊಂಡು 1 ವರ್ಷದಲ್ಲಿ ಅಂದ್ರೆ ನಮಿಗೂ ಸಾಮಾನ್ಯ 800 ವರ್ಷದ ಮೇಲೆ ಈ ಕುಟುಂಬಕ್ಕೆ ಇಲ್ಲಿ ಇತಿಹಾಸವು ಮಾಲಿಂಗೇಶ್ವರನಿಗೂ ಇಲ್ಲಿಯ ದೇವಾಲಯದ ಪೂಜೆಗೆ ಅಂತೇಳಿ ನಮ್ಮನ್ನು ಕರ್ಕೊಂಡು ಬಂದು ನಮ್ಮ ಹಿರಿಯರಿಗೆ ಕುಕ್ಕಾಡಿ ಅಂತ ಹೇಳುವಂತಹ ಜಾಗದಲ್ಲಿ ಬಂಗರಸನೆ ಆಶ್ರಯ ಕೊಟ್ಟು ಬೇಕಾದಂತಹ ಭೂಮಿಯನ್ನೆಲ್ಲ ಇರ್ಲಿಕ್ಕೆ ಬೇಕಾಗಿ ಕೊಟ್ಟುಕೊಂಡು ತದನಂತರ ಇಲ್ಲಿಯ ದೇವರ ಪೂಜೆಗಳನ್ನು ನಡೆಸಲಿಕೊಂಡು ಬರಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ರು. ಆಗಿನ ಕಾಲದಲ್ಲಿ ನೀಲೇಶ್ವರದಿಂದ ಇಲ್ಲಿಗೆ ತಂತ್ರಿಗಳು ಬಂದುಕೊಂಡು ಆರಾಧನೆಗಳು ನಡೀತಾ ಇತ್ತು. ಕಾಲಘಟ್ಟದಲ್ಲಿ ಈ ವಿಭಾಗದ ಒಂದು 4 ವಿಭಾಗದವರಿಗೆ ನೀಲೇಶ್ವರದವರು ತಂತ್ರದ ಕೈಬಟ್ಟಲು ಅಧಿಕಾರವನ್ನು ಕೊಟ್ಟರು. ಪುತ್ತೂರಾಯ, ಪಾಂಗಣ್ಣಾಯ, ನೇತ್ರತಾಯ, ಇಚಿಲ್ತಾಯ ಅಂತ ಹೇಳುವಂತಹ ಫ್ಯಾಮಿಲಿಗಳಿಗೆ. ಅದರಲ್ಲಿ ಪುತ್ತೂರು ಸೀಮೆಯ ತಂತ್ರವನ್ನು ನಮಗೆ ಕೊಟ್ಟ ನಂತರ ಸುಮಾರು ವರ್ಷಗಳ ಕಾಲ ನಾವಿಲ್ಲಿ ತಂತ್ರವನ್ನೇ ಮಾಡಿಕೊಂಡಿದ್ದೆವು. ಇಡೀ ಸೀಮೆಯಲ್ಲಿ ಒಂದು 180 ವರ್ಷಗಳಿಂದ ಈಚೆ ನಾವು ತಂತ್ರವನ್ನು ನಿಲ್ಲಿಸಿ ಬ್ರಹ್ಮವಾಹಕರಾಗಿ ಪುತ್ತೂರು ಸೀಮೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ನನ್ನ ಅಜ್ಜನ ಚಿಕ್ಕಪ್ಪನವರು ಇಲ್ಲಿ ಪ್ರಥಮವಾಗಿ ಕುഞ്ഞിಮಾಣಿ ಪುತ್ತೂರಾಯರು ಅಂತ ಹೇಳುವಂಥವರು ಈ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಥಮವಾಗಿ ದೇವರು ಹೊರಲಿಕ್ಕೆ ಪ್ರಾರಂಭ ಮಾಡಿದವರು. ಕುഞ്ഞിಮಾಣಿ ಪುತ್ತೂರಾಯರು, ಅನಂತರ ರಾಧಾಕೃಷ್ಣ ಪುತ್ತೂರಾಯರು, ಶ್ರೀನಿವಾಸ ಪುತ್ತೂರಾಯರು, ಇನ್ನೊಬ್ರು ಡಾಕ್ಟರ್ ಸೂರ್ಯನಾರಾಯಣ ಪುತ್ತೂರಾಯರ ತಂದೆಯವರು, ಅವರ ಹೆಸರು ಗೊತ್ತಿಲ್ಲ, ಅನಂತರ ನಾವಿಷ್ಟು ಜನ ಇಲ್ಲಿ ನಿರಂತರವಾಗಿ ಪುತ್ತೂರಾಯ ಫ್ಯಾಮಿಲಿಯಿಂದ ದೇವರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಆ ದೇವರು ಹೊರಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಇಲ್ಲಿಯ ಕಿರುಶಾಂತಿ ಉದ್ಯೋಗದಲ್ಲಿ ಸಹ ನಾವು ನಿರಂತರವಾಗಿ ಇದ್ದುಕೊಂಡು ಚಿಕ್ಕಂದಿನಿಂದಲೇ ಶಾಲೆಗೆ ಹೋಗುವಾಗದಿಂದಲೇ ಆಗ ನನ್ನ ಅಜ್ಜನಾದ ಶ್ರೀನಿವಾಸ ಪುತ್ತೂರಾಯರು ಇಲ್ಲಿ ದೇವರು ಹೊರ್ತಾ ಇದ್ರು. ಆಗೆಲ್ಲ 9 ದಿವಸಗಳ ಕಾಲದಲ್ಲಿ ಕುಂಬಳೆ ಅಡಿಗಳನವರು 2 ದಿನದ ಉತ್ಸವಕ್ಕೆ ಬರುವಂಥದ್ದು. ಮತ್ತೆ ಉಳಿದ ಎಲ್ಲ ಉತ್ಸವವನ್ನು ನನ್ನ ಅಜ್ಜ ಒಬ್ಬರೇ ಮಾಡ್ತಾ ಇದ್ರು. ಮತ್ತೆ ಅವರು ಮಾಡಿದ ಪುಣ್ಯವೇನೋ ಒಂದು 30 ವರ್ಷಗಳ ಬಳಿಕ ಆ ಒಂದು 9 ದಿವಸದ್ದು ಉತ್ಸವ ಮಾಡುವ ಯೋಗವನ್ನು ನನ್ನ ಪಾಲಿಗೆ ಆ ಮಾಲಿಂಗೇಶ್ವರ ಕರುಣಿಸಿದ್ದಾನೆ. ಅದಲ್ಲದೆ ಎಷ್ಟೋ ಕಾಲದ ಹಿಂದೆ ನಿಂತ ಬ್ರಹ್ಮರಥ ಮತ್ತೆ ಹೊಸ ಬ್ರಹ್ಮರಥ ಆಗುವಾಗ ಅದರ ಸಮರ್ಪಣೆಗೂ ದೇವರು ಹೊರುವಂತ ಯೋಗವನ್ನು ನನ್ನ ಪಾಲಿಗೆ ಆ ಮಾಲಿಂಗೇಶ್ವರ ಅನುಗ್ರಹಿಸಿದ್ದಾನೆ. ಮಾಲಿಂಗೇಶ್ವರನ ಜಾತ್ರೋತ್ಸವ ಅಂತ ಹೇಳುವಂಥದ್ದು ಅದು ಮಹತೋಬಾರನ ಉತ್ಸವ. ಇದಕ್ಕೆ ಕಂಪೇರ್ ಮಾಡುವಂತ ಉತ್ಸವ ಎಲ್ಲಿಯೂ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಇಲ್ಲಿಯ ಉತ್ಸವದ ಅಟ್ಟೆಗಳಾಗ್ಲಿ ದಿನನಿತ್ಯ ವರ್ಷ ಪೂರ್ತಿ ಮಾಲಿಂಗೇಶ್ವರನಲ್ಲಿಗೆ ಜನರು ಬರುದು. ವರ್ಷದ 10 ದಿನ ಮಾಲಿಂಗೇಶ್ವರ ತನ್ನ ಭಕ್ತರಲ್ಲಿಗೆ ಹೋಗುದು. ಇದು ಪುತ್ತೂರು ಸೀಮೆಯಲ್ಲಿ ಬಿಟ್ರೆ ಬೇರೆ ಎಲ್ಲಿಯೂ ಆ ವಿಶೇಷಗಳಿಲ್ಲ. ಅಂತ ಒಂದು ವಿಶೇಷವಾದಂಥ ಉತ್ಸವಗಳನ್ನು, ಪಂಚಪರ್ವಗಳನ್ನು, ದಿನನಿತ್ಯದ ಆಚರಣೆಗಳನ್ನು ತೊಡಗಿಸಿಕೊಂಡಂಥ ಕ್ಷೇತ್ರ. ಬೇರೆಲ್ಲ ಕ್ಷೇತ್ರಕ್ಕಿಂತ ಒಂದು ವಿಶೇಷ ಇಲ್ಲಿ ಉತ್ಸವದಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿಯ ಮತ್ತು ಆ ಬಲ್ನಾಡ್ನ ಉಳ್ಳಾಳ್ತಿಗಿರುವಂತಹ ಒಂದು ವಿಶೇಷವಾದಂತಹ ಸಂಬಂಧ ಪೂರ್ವಕಾಲದಿಂದ ಬಂದದ್ದು. ಇವತ್ತು ನಿನ್ನೆದಲ್ಲ. ಇವತ್ತಿಗೂ ಗರ್ಭಗುಡಿಯಿಂದ ದೇವರು ಹೊರಡಬೇಕಾದ್ರೆ
ಅದರ ಮುಂಚೆ ಇಲ್ಲಿ ಮಹಾಲಿಂಗೇಶ್ವರನ ಗಣಪತಿ ಮತ್ತು ಶಾಸ್ತಾವು ಗುಡಿಯ ನಡುವಲ್ಲಿರುವಂತಹ ಒಂದು ಉಳ್ಳಾಳ್ತಿ ನಡೆ ಅಂತ ಹೇಳಿ ಉಂಟು. ಆ ಉಳ್ಳಾಳ್ತಿ ನಡೆಗೆ ದೇವರು ಹೊರುವ ಬ್ರಹ್ಮವಾಹಕರು ಬಂದು ಆ ಉಳ್ಳಾಳ್ತಿಯಲ್ಲಿ ಒಪ್ಪಿಗೆ ಕೇಳಿದ ನಂತರ ದೇವರನ್ನು ಗರ್ಭಗುಡಿಯಿಂದ ಹೊರಗೆ ತರುವಂಥದ್ದು. ಅದು ಇಲ್ಲಿ ಅತ್ಯಂತ ವಿಶೇಷವಾದ ಇದು. ಸಾಮಾನ್ಯ ಯಾವ ಸಂಸ್ಕೃತಿ ಇರುವಂತಹ ದೇವಾಲಯದಲ್ಲಿಯೂ ಈ ಒಂದು ಸಂಸ್ಕೃತಿಗಳು ಇಲ್ಲ. ಬಲಿ ಹೊರಡುವ ಮುಂಚೆ ಹೊರಡುವಂತ ಇದಿಲ್ಲ. ದೇವರ ಭೇಟಿಗಳು ಇದೆಲ್ಲ ಸಹಜವಾಗಿ ಎಲ್ಲ ದೇವಾಲಯಗಳಲ್ಲಿ ಇರ್ತದೆ. ಆದ್ರೆ ಇಲ್ಲಿ ಅದು ಅತ್ಯಂತ ವಿಶೇಷವಾದಂತಹ ಒಂದು ವ್ಯವಸ್ಥೆಗಳು, ಮಹತ್ತರವಾದಂತಹ ಸಾನ್ನಿಧ್ಯಗಳನ್ನು ಒಂದೊಂದೇ ರೀತಿಯಲ್ಲಿ ತೋರಿಸಿಕೊಂಡು ಬಂದಂತಹ ಮಹಾಕ್ಷೇತ್ರ ಮಹಾಲಿಂಗೇಶ್ವರ. ಇಲ್ಲಿ ಪುತ್ತೂರಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿಗೆ ಶರಣು ಅಂತ ಬಂದು ಅವನಲ್ಲಿ ಪ್ರಾಮಾಣಿಕವಾದಂತಹ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಊರಿನವರಾಗ್ಲಿ ಪರ ಊರಿನವರಾಗ್ಲಿ ಅವರನ್ನು ಎತ್ತಿ ಹಿಡ್ಕೊಂಡು ಬಂದಿದ್ದಾನೆ. ಅದಲ್ಲದೆ ದೇವಾಲಯದಲ್ಲಿ ಇನ್ನಿತರ ವ್ಯವಸ್ಥೆಗಳಿಗೆ ತೊಡಗಿಸಿಕೊಂಡವರಿಗೆ ಕಷ್ಟಗಳನ್ನು ತೋರಿಸಿಕೊಟ್ಟಂತ ಶಕ್ತಿ. ಹಾಗಾಗಿ ಮಹಾಲಿಂಗೇಶ್ವರನನ್ನು ಪುತ್ತೂರಿನವರೆಲ್ಲರೂ ಹೇಳುದು ಒಂದೇ, ಮಹಾಲಿಂಗೇಶ್ವರ ಬೆಂಕಿ. ಅವನನ್ನು ನಾವು ಪರಿಪೂರ್ಣವಾಗಿ ಪ್ರೀತಿಯಲ್ಲಿ ಕಂಡ್ರೆ ಮಾತ್ರ ನಮಗೆ ಅದು ಜ್ಯೋತಿ, ಸ್ವಲ್ಪ ನಾವು ರುದ್ರವಾಗಿ ಕಂಡ್ರೆ ಅದು ಅಗ್ನಿ ಅಂತ ಹೇಳುವಂತಹ ವಿಶ್ವಾಸ ಪುತ್ತೂರಿನ ಜನತೆಗೆ ಇರುವಂಥದ್ದು. ಅಂತ ಮಹತ್ತರವಾದಂತಹ ಜಾತ್ರೋತ್ಸವಗಳು ಇಲ್ಲಿ 10 ದಿವಸಗಳ ಕಾಲ ನಡೀತದೆ. 9 ದಿವಸ ಅವಭೃತ, ನೇಮೋತ್ಸವ ಇದೆಲ್ಲ ನಡೀತದೆ. ಅದಲ್ಲದೆ ಇಲ್ಲಿ ದೇವರ ದೀಪಾವಳಿಗೆ ಬಲಿ ಹೊರಡುವಲ್ಲಿಂದ ದೀಪಾವಳಿಯ ಉತ್ಸವ, ನಂತರ ಲಕ್ಷದೀಪ, ಆಮೇಲೆ ಧನು ಪೂಜೆ, ಮಕರ ಸಂಕ್ರಮಣದ ಹೊತ್ತು ಕನಕಾಭಿಷೇಕ, ದೇವರಿಗೆ ವಿಶೇಷವಾಗಿ ಉಳ್ಳಾಳ್ತಿ ನಡೆಯಲ್ಲೇ ಆಗುವಂಥದ್ದು. ಅದಂದ್ರೆ ರಾಜನ ಆಡಳಿತದಲ್ಲಿರುವಂತಹ ಉಳ್ಳಾಳ್ತಿ ಆದದ್ರಿಂದ ಆ ಉಳ್ಳಾಳ್ತಿಯ ನಡೆಯಲ್ಲೇ ರಾಜ ಬಂದು ಗೌರವವನ್ನು ಆ ದೇವರಿಗೆ ವಿಶೇಷ ಚಿನ್ನ, ನವರತ್ನಗಳು, ಬೇರೆ ಬೇರೆ ವಸ್ತುಗಳಿಂದ ಮತ್ತೆ ಅಭಿಷೇಕ ಮಾಡುದು ಅಂತ ಲೆಕ್ಕ. ಅದು ಈಗ ಸಹ ರಾಜ ಪರಂಪರೆ ಆ ಗೌರವ ಈಗ ಇರುವಂಥದ್ದು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ ಅಥವಾ ಕಾರ್ಯನಿರ್ವಹಣಾಧಿಕಾರಿಗಳಿಗೆ. ಅವರು ಆ ಒಂದು ಅಭಿಷೇಕವನ್ನು ಮಾಡ್ತಾರೆ. ಅದು ನಡೆಯುವಂಥದ್ದು ಉಳ್ಳಾಳ್ತಿ ನಡೆಯಲ್ಲೇ. ಅನಂತರ ಶಿವರಾತ್ರಿ, ನಂತರ ಜಾತ್ರೆ, ಪತನಾಜಿ ಉತ್ಸವ, ಇಷ್ಟು ಉತ್ಸವಗಳು. ಅದರ ನಡುವಲ್ಲಿ ಒಂದು ಗದ್ದೆ ಕೋರಿ ಪೂಕರೆ ಉತ್ಸವ ಅಂತ ಉಂಟು ದೀಪಾವಳಿಯ ನಂತರ. ಇಲ್ಲಿ ಯಾವುದೇ ಉತ್ಸವಗಳು ಇವತ್ತು ಸೋಮವಾರ ಪ್ರತಿ ಸೋಮವಾರ ವಿಶೇಷವಾದಂಥ ಉಡುಕೆ ಸುತ್ತು, ಚೆಂಡೆ ಸುತ್ತು, ಇದೆಲ್ಲ ಉತ್ಸವಗಳು ತಂತ್ರ ಸುತ್ತಿನೊಂದಿಗೆ ನಡೀತದೆ. ಆದರೆ ಈ ಉತ್ಸವಗಳೆಲ್ಲ ಪ್ರಾರಂಭ ಆಗೋದು ಗದ್ದೆ ಕೋರಿಯ ನಂತರ. ದೀಪಾವಳಿಗೆ ದೇವರು ಹೊರಟರು, ಆಗ ಈ ಉತ್ಸವಗಳು ಪ್ರಾರಂಭ ಆಗುವುದಿಲ್ಲ. ಉತ್ಸವ ಪ್ರಾರಂಭ ಆಗುವಂಥದ್ದು ಗದ್ದೆ ಕೋರಿಗೆ ಹೋಗಿ ಬಂದ ನಂತರ ಇಲ್ಲಿ ಉತ್ಸವಗಳು. ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಪಲ್ಲಕ್ಕಿ ಸೇವೆಗಳು, ಉತ್ಸವಗಳು, ದಿನೇ ದಿನೇ ಪ್ರತಿಯೊಂದು ಹೆಜ್ಜೆಯಲ್ಲಿ ಅಭಿವೃದ್ಧಿ ಆಗುವಂತಹ ಮಹಾಲಿಂಗೇಶ್ವರನ ಈ ಧರ್ಮಕ್ಷೇತ್ರದಲ್ಲಿ ಉತ್ಸವಗಳು ಮೆರಗು ಕೊಡ್ತದೆ. ಇಲ್ಲಿಯ ವಿಶೇಷತೆ 10 ಹಲವು, ಅದನ್ನು ಈಗಾಗಲೇ ಎಲ್ಲರೂ ಅದನ್ನು ಹೇಳಿದಂಥದ್ದೇ. ಪ್ರತಿಯೊಂದು ಹೆಜ್ಜೆಗಳಲ್ಲಿ ಸ್ಮಶಾನದ ವಿಷಯಗಳಿರಲಿ, ದೇವಾಲಯದ ವಿಶೇಷವಾದಂತಹ ಜಾಗೆಗಳಿರಲಿ, ಅಂತೂ ಪ್ರತಿಯೊಂದು ವಿಷಯದಲ್ಲಿ ಮಹಾಲಿಂಗೇಶ್ವರನ ಕ್ಷೇತ್ರಕ್ಕೆ ಕಂಪೇರ್ ಮಾಡಲಿಕ್ಕೆ ಇರುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಮಹಾಲಿಂಗೇಶ್ವರ ಕ್ಷೇತ್ರ ಮಾತ್ರ. ಪುರಾತನ ಕಾಲದಿಂದ ಈ ಕ್ಷೇತ್ರದಲ್ಲಿ ಇರುವಂತಹ ವ್ಯವಸ್ಥಿತವಾದಂತಹ ಉತ್ಸವ, ಒಂದು ಪಕ್ಕಿ ನಿಶಾನೆ ಹಿಡಿಯುವಲ್ಲಿಂದ, ಗ್ಯಾಸ್ ಲೈಟ್ ಹಿಡಿಯುವಲ್ಲಿಂದ ತಂತ್ರಿಗಳಲ್ಲಿವರೆಗಿನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಒಂದು ಉತ್ಸವಕ್ಕೆ ಸಮಯ, ಆಮೇಲೆ ಉತ್ಸವದಲ್ಲಿ ವ್ಯವಸ್ಥೆಗಳು, ಇಂತಿಂತವರೇ ಚಾಕರಿಗಳು, ಇದೆಲ್ಲ ಒಂದು ವ್ಯವಸ್ಥಿತವಾಗಿ ಬಂದದ್ರಿಂದ ಇವತ್ತಿಗೂ ಇಲ್ಲಿಗೆ ಎಷ್ಟು ಗಂಟೆಗೆ ದೇವರು ಹೊರಡುದು, ನೀನು ಇಷ್ಟೊತ್ತಿಗೆ ಬರಬೇಕು ಅಂತ ಯಾರಿಗೂ ಹೇಳಲಿಕ್ಕಿಲ್ಲ. ಪ್ರತಿಯೊಬ್ಬರು ವರ್ಷ ಪೂರ್ತಿ ಬೇರೆ ಬೇರೆ ಕಡೆ ಇದ್ದವರು ಸಮೇತ ಜಾತ್ರೆಗಾಗುವಾಗ ನನ್ನ ಸ್ವಾಮಿಯ ಸೇವೆ ಅಂತ ಹೇಳಿಕೊಂಡು ಪ್ರಾಮಾಣಿಕವಾಗಿ ಇಲ್ಲಿ ಬಂದು ಆಯಾಯ ಸಮಯಕ್ಕೆ ಅವರವರ ಕೆಲಸವನ್ನು ತೊಡಗಿಸಿಕೊಳ್ಳುವುದರಿಂದ ಇಲ್ಲಿಯ ಉತ್ಸವದಲ್ಲಿ ಚಂದಕ್ಕಿಂತ ಜಾಸ್ತಿ ಶಿಸ್ತು. ಮಹಾಲಿಂಗೇಶ್ವರನ ಜಾತ್ರೆಯ ಉತ್ಸವದ ಶಿಸ್ತನ್ನು ಎಷ್ಟೋ ಕಡೆ ದೇವಸ್ಥಾನದಲ್ಲಿ ನೋಡಿ ಅಳವಡಿಸಿದಾರಲ್ಲದೆ ಅದಕ್ಕಿಂತ ಇಲ್ಲಿ ಬೇರೆ ಯಾರನ್ನು ನೋಡಿ ಅಳವಡಿಸಿಕೊಳ್ಳುವಂಥ ಸ್ಥಿತಿ ಇವತ್ತಿನವರೆಗೆ ಬರಲಿಲ್ಲ. ಅದೊಂದು ಈ ಪುತ್ತೂರಿನ ವಿಶೇಷತೆ. ಇವತ್ತು ಎಷ್ಟೋ ಕಡೆಗಳಲ್ಲಿ ಉತ್ಸವ ಅಂತ ಹೇಳಿದ್ರೆ, ಜಾತ್ರೆ ಅಂತ ಹೇಳಿದ್ರೆ, ಸವಾರಿ ಅಂತ ಹೇಳಿದ್ರೆ, ಆ ಸವಾರಿಯಲ್ಲಿ ಹಣ್ಣು ಕಾಯಿ ಮಾಡುವ, ಆರತಿ ಮಾಡುವ, ಕಟ್ಟೆ ಪೂಜೆಯ, ಮತ್ತೆ ಆ ಬಲಿ ಹೊರಟು ತಂತ್ರ ಸುತ್ತಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಗಳು ಅತ್ಯಂತ ಶಿಸ್ತುಬದ್ಧವಾಗಿ ದೇವರಿಗೆ ಪ್ರಾಮಾಣಿಕವಾಗಿ ಸಮರ್ಪಣೆ ಆಗುವ ರೀತಿಯ ಉತ್ಸವ ಅಂತ ಹೇಳಿದ್ರೆ ಅದು ಪುತ್ತೂರಲ್ಲಿ ಮಾತ್ರ. ಅಂತ ಒಂದು ವಿಶೇಷತೆಯ ಉತ್ಸವಗಳನ್ನು ಹೊಂದಿದಂತ ಮಹಾಲಿಂಗೇಶ್ವರನ ಜಾತ್ರೋತ್ಸವ 26ನೇ ಇಸವಿಯ ಈ ವರ್ಷವು ಪ್ರಾರಂಭಗೊಂಡಿದೆ. ಈಗಾಗಲೇ ಧ್ವಜಾರೋಹಣಗೊಂಡು ಇನ್ನು ಮತ್ತೆ 19ನೇ
ತಾರೀಕಿನವರೆಗೆ ನಡೀಲಿಕ್ಕಿದೆ. ಇದರಲ್ಲಿ ಪುತ್ತೂರಿನ ಜನತೆಯನ್ನು ಬಹುಶಃ ಇಷ್ಟರವರೆಗೆ ಪುತ್ತೂರಿನ ಜಾತ್ರೆಗೆ ಆಮಂತ್ರಣವೇ ಬೇಕು ಅಂತಿಲ್ಲ, ಅದು ಪರ್ಮನೆಂಟ್ ದಿನ. ಮೊದಲು ಶುರುವಿನ ಕಾಲದಲ್ಲಿ ಸಂಕ್ರಮಣ ಸಂಬಂಧವಾಗಿ ವ್ಯತ್ಯಾಸಗಳು, ಆಗ ಒಂದು ವರ್ಷ ಜಾತ್ರೆ ರಥೋತ್ಸವ 18ನೇ ತಾರೀಕಿಗೆ ಬಂದು ಸುಮಾರು ಜನಕ್ಕೆ ವ್ಯತ್ಯಾಸಗಳಾಗಿತ್ತು. ಈಗ ಈ ವರ್ಷದಾಗೆ ವಿಷು 15ಕ್ಕೆ ಬರ್ತದೆ, ಆಗ ಬಂದಾಗ ಇದಾಗ್ತದೆ. ಆಗ ಅನಂತರ ಇಲ್ಲ ಅಂತೇಳಿ ಸಾಮೂಹಿಕವಾಗಿ ಊರಿನವರು, ತಂತ್ರಿಗಳು, ಆಡಳಿತ ಮಂಡಳಿಯವರೆಲ್ಲ ನಿಂತು ಇನ್ನು ಸಂಕ್ರಮಣದ ಬದಲಾವಣೆಗಳಿಲ್ಲ, ಏಪ್ರಿಲ್ 1ಕ್ಕೆ ಗೊನೆ ಕಡಿಯುವುದು, ಏಪ್ರಿಲ್ 10ಕ್ಕೆ ಕೊಡಿಯೇರುವುದು ಅಂತ ತೀರ್ಮಾನ ಮಾಡಿ ಆ ರೀತಿಯಲ್ಲಿ ಈಗ ಉತ್ಸವಗಳು ನಡೀತಾ ಇದೆ. ಪ್ರತಿಯೊಂದು ಉತ್ಸವದ ವ್ಯವಸ್ಥೆಗಳ ಸುಂದರವಾದಂಥ ಇದಕ್ಕೆ ಇಲ್ಲಿ ಆಡಳಿತ ಮಂಡಳಿಯವರು, ಊರಿನವರು, ಇದರಿಂದ ಎಲ್ಲರಿಂದ ಹೆಚ್ಚು ಪ್ರಾಮಾಣಿಕವಾಗಿ ನನ್ನ ಮಾಲಿಂಗೇಶ್ವರ ಅಂತೇಳಿ ಪ್ರೀತಿಸುವ ಭಕ್ತ ಜನರೇ ಇದಕ್ಕೆ ಈ ಯಶಸ್ಸಿಗೆ ಕಾರಣ. ಹಾಗಾಗಿ ಮುಂದೆಯೂ ಇದು ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತ ಹೇಳುವಂತಹ ಆ ಪ್ರಾರ್ಥನೆಯೊಂದಿಗೆ ಮಂಗಲವನ್ನು ಹಾಡ್ತಾ ಇದ್ದಾರೆ. ಈ 10 ದಿವಸ ಇಲ್ಲಿ ಉತ್ಸವ ನಡೀತದೆ, ಇದರಲ್ಲಿ ಬಹಳ ವಿಶೇಷವಾದ ಉತ್ಸವ, ಅದರ ಬಗ್ಗೆ ಹೇಳ್ಬೋದು. ಪುತ್ತೂರಿನ ಜಾತ್ರೋತ್ಸವದಲ್ಲಿ 9 ದಿವಸದ ಉತ್ಸವ ವಿಶೇಷವೇ, ಆದರೆ ಅದರಲ್ಲಿ ಅತ್ಯಂತ ವಿಶೇಷವಾದಂಥ ಉತ್ಸವ ಅಂದರೆ ಒಂದು ವಿಷುವಿನ ಬೆಳಗಿನ ಉತ್ಸವ, ಇನ್ನೊಂದು 16ನೇ ತಾರೀಕು ಸಂಜೆ ಭಂಡಾರ ಬಂದು ಆ ಉಳ್ಳಾಲ್ತಿ ಮಾಲಿಂಗೇಶ್ವರನ್ನು ಭೇಟಿಯಾಗುವ ಉತ್ಸವ, ರಥೋತ್ಸವ, ಮತ್ತೆ ಬೆಳಿಗ್ಗೆ ನಡೆಯುವಂತಹ ದರ್ಶನದ ಬಲಿ. ಈ ದರ್ಶನದ ಬಲಿ ಅಂತ ಹೇಳಿದ್ರೆ ಎಲ್ಲಾ ದೇವಸ್ಥಾನದಲ್ಲಿಯೂ ಉಂಟು, ಅದೇ ರೀತಿ ಇಲ್ಲಿಯೂ ಇರುವಂತದ್ದು. ಆದ್ರೆ ಅದರಲ್ಲಿ ಈ ದರ್ಶನದ ಬಲಿ ಅಂತ ಹೇಳಿದ್ರೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ವರ್ಷ ಪೂರ್ತಿ ಸೀಮೆಯ ಜನರು ದೇವರಲ್ಲಿಗೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡುದು. ತನ್ನಲ್ಲಿಗೆ ಯಾರು ಭಕ್ತರು ಬರ್ತಾರ, ತನ್ನ ಸೀಮೆಯ ಈ ಗ್ರಾಮ ದೇವಸ್ಥಾನದಲ್ಲಿ ಆದ್ರೆ ಗ್ರಾಮದ ಆ ಒಂದು ಪರಿಧಿಗೆ ಒಳಪಟ್ಟಂತ ಜನರ ಈ 3 ಸುತ್ತಿನ, ಅದರಲ್ಲಿ ಚಕ್ರ ಸುತ್ತು, ಶಂಖ ಸುತ್ತು, ಓಡಂಬಲಿ ಅಂತ 3 ಸುತ್ತು ಉಂಟು. ಈ 3 ಸುತ್ತುಗಳಲ್ಲಿ ದೇವರು ತನ್ನ ಶಿಷ್ಯ ಅಂದ್ರೆ ಭಕ್ತರ ವೀಕ್ಷಣೆಯನ್ನು ಮಾಡಿ ಅವರಿಂದ ಬಟ್ಟಲು ಕಾಣಿಕೆ ಅಂತ ಹೇಳುವಂತ ಹೆಸರಿನಲ್ಲಿ ಕಪ್ಪ ಕಾಣಿಕೆ ಅಂತ ಹೇಳುವಂಥದ್ದು, ಅಂದ್ರೆ ತನ್ನ ಉತ್ಪತ್ತಿಯಲ್ಲಿ ಒಂದಂಶ ಆದ್ರೂ ಆ ದೇವರ ಪಾದಕ್ಕೆ ಸಮರ್ಪಣೆ ಮಾಡುವಂತಹ ಮಾಡಿ ಪ್ರಸಾದ ತೆಕ್ಕೊಳ್ಳೋ. ಅದಕ್ಕೆ ಹೇಳುವಂಥದ್ದು ನಿತ್ಯ ತೀರ್ಥ ಪ್ರಸಾದಗಿಂತಲೂ ಆ ದೇವರು ಅವರನ್ನೆಲ್ಲ ವೀಕ್ಷಣೆ ಮಾಡಿ ಆ ಬಟ್ಟಲು ಕಾಣಿಕೆಯಲ್ಲಿ ಕಾಣಿಕೆ ಹಾಕಿ ತೆಕ್ಕೊಳ್ಳುವಂತಹ ಬಟ್ಟಲು ಕಾಣಿಕೆಯ ಗಂಧ ಪ್ರಸಾದ, ಅದು ವರ್ಷ ಪೂರ್ತಿಗೆ ರಕ್ಷೆ ಕೊಡುವಂತಹ ಪ್ರಸಾದ ಅಂತ ಲೆಕ್ಕ. ಅದು ಈ ದರ್ಶನದ ಬಲಿಯ ವಿಶೇಷತೆ ಅದು. ಪುತ್ತೂರು ಜನರ ಆರಾಧ್ಯ ದೈವ ಪುತ್ತೂರು ಮಾಲಿಂಗೇಶ್ವರ. ಆ ಮಾಲಿಂಗೇಶ್ವರನನ್ನು ನಿಮ್ಮ ತಲೆ ಮೇಲೆ ಕೂರಿಸಿ ಸವಾರಿ ಮಾಡುವಂತ ದೊಡ್ಡ ಯೋಗ ನಿಮಗೆ ಸಿಕ್ಕಿದೆ. ಪುತ್ತೂರು ಮಾಲಿಂಗೇಶ್ವರ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬರುವ ಪ್ರಥಮ ಒಂದು ಯೋಚನೆ ಏನು? ಪುತ್ತೂರು ಮಾಲಿಂಗೇಶ್ವರ ಅಂತ ಹೇಳಿದ್ರೆ ನಾನು ನನ್ನದನ್ನು ಸತ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಮಾಲಿಂಗೇಶ್ವರನು ಅಲ್ಲ, ದೇವರು ಅಲ್ಲ, ನನಗೆ ನನ್ನ ತಂದೆ. ನಾನು ನಮ್ಮ ಕುಟುಂಬ ಪರಂಪರೆಯ ಇಡೀ ಆಶ್ರಯ ಕೊಟ್ಟಂತ ಮತ್ತೆ ನನಗೂ ಹಾಗೆ ನಮ್ಮ ಹಿರಿಯರು ಸೇವೆ ಮಾಡಿದ ಒಂದು ಎಲ್ಲವನ್ನು ಆಶ್ರಯ ಕೊಟ್ಟ ಆದ್ರಿಂದ ನಾನು ಅವನನ್ನು ಕರೆಯುವುದೇ ಅಪ್ಪ ಅಂತೇಳಿ. ಹಾಗಾಗಿ ಬೇರೆ ಯಾರಿಗೂ ಅವರನ್ನು ಇವ ಅಂತ ಹೇಳುವ ಧೈರ್ಯ ಬರ್ಲಿಕ್ಕಿಲ್ಲ. ನಾನು ಆ ಪ್ರೀತಿ ಮತ್ತು ಇವತ್ತಿಗೂ ನನ್ನ ತಂದೆ ಅಂತ ಹೇಳುವಂತಹ ವಿಶ್ವಾಸದಲ್ಲಿ ನಾನು ಅವನ್ನ ಅಷ್ಟು ಆತ್ಮೀಯವಾಗಿ ಮಾತಾಡ್ಲಿಕ್ಕೆ ಕಾರಣ. ನಾನು ಮಾಲಿಂಗೇಶ್ವರನನ್ನು ಲಿಂಗದಲ್ಲಿ ಮತ್ತೆ ದೇವರಲ್ಲಿ ಕಂಡವಲ್ಲ. ಯಾವಾಗ ಈ ಮಾಲಿಂಗೇಶ್ವರನ ಮಣ್ಣಿಗೆ ನಾನು ಸೇವೆಗೆ ಅಂತೇಳಿ 25 ವರ್ಷಗಳ ಹಿಂದೆ ಕಾಲಿಟ್ಟಿದ್ದೇನೋ, ಅವತ್ತೇ ಅವನನ್ನ ಆತ್ಮದಲ್ಲಿದ್ದಾನೆ ಅಂತ ಹೇಳುವಂತ ವಿಶ್ವಾಸದಲ್ಲಿ ಜೀವನ ಮಾಡುವ. ಧನ್ಯವಾದಗಳು ಪ್ರೀತಮ್ ಪುತ್ರರೇ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.